ಅಪ್ಪು ಎಂದಾಕ್ಷಣ ನೀಡಿದಿರಿ ಎಲ್ಲರಿಗೂ ಪ್ರೀತಿಯ ಅಪ್ಪುಗೆಯ. ಹೇಗೆ ಮರೆಯುವುದು ನಿಮ್ಮಲ್ಲಿದ್ದ ನಿಷ್ಕಲ್ಮಶ ಸರಳತೆಯ. ಬೇಗ ಮರಳಿ ಬನ್ನಿ, ಕೋಟ್ಯಾಂತರ ಮನಸ್ಸುಗಳು ಕಾಯುತ್ತಿಹವು ನೋಡಲು ನಿಮ್ಮ ಆ ಮುಗುಳು ನಗೆಯ. ಬಾಯ್ ಚೀನು. ಬಾಯ್ನ. ಹಲೋ, ಹೇಳು ಮಗ, ಎಲ್ಲಿದ್ಯಾ? ಬರ್ತಿದ್ದೀನೋ. ಹೌದಾ, ನಾನು ಇಲ್ಲೇ ಇದ್ದೀನಿ, ಬಾ. ಬರ್ತಾ ಇದ್ದೀನಿ, ಅಲ್ಲೇ ಇರು ಮಗ. ಸರಿ ಸರಿ, ಓಕೆ ಓಕೆ ಮಗ. ಅಂಕಲ್ ಇನ್ನೊಂದು ಟೀ. ಅಂಕಲ್ ಟೀ ಬೇಡ. ಏನು ಮಗ, ಇವತ್ತು ಒಂದು ಆರ್ಡ್ರ್ 30 ರೂಪಾಯಿ ಎಕ್ಸ್ಟ್ರಾ ಮಾಡವ್ರೆ. ಹೌದು ಮಗ, ಇವತ್ತೇನಾರು ಮಾಡಿ 20 ಆರ್ಡ್ರ್ ಹೊಡಿಲೇಬೇಕು. 200 ರೂಪಾಯಿ ಬೋನಸ್ ಸಿಗುತ್ತೆ. ಓ ವಾ, ಬಿತ್ತಲ್ಲಪ್ಪ ಆರ್ಡ್ರು. ಹ್ಞೂ ಮಗ, ಬಿತ್ತು. ಓಕೆ ಮಗ, ಪಟ ಪಟ ಅಂತ ಆರ್ಡ್ರ್ ಮುಗಿಸ್ಬೇಕು. ಬರ್ತೀನಿ ಮಗ. ಸರಿ ಮಗ, ಆಯಿತು, ಓಕೆ. ಸರ್, ಒಂದು ಚಿಕನ್ ಬಿರಿಯಾನಿ, ಒಂದು ಮಟನ್ ಬಿರಿಯಾನಿ, ಒಂದು ಎಗ್ ಸರ್. ಬಿರಿಯಾನಿ, ಒಂದು ಬಿರಿಯಾನಿ ರೈಸ್, ಒಂದು ಕಬಾಬ್. ಕಬಾಬ್ ಸರ್. ಫುಲ್ ಆದರೆ 100. ಸರ್, ಫುಡ್ ರೆಡಿನಾ? 5 ನಿಮಿಷ ಹೊರಗಡೆ ಇರು, ರೆಡಿ ಆದ ತಕ್ಷಣ ಕರಿತೀನಿ. ಸರಿ ಸರ್. ಹಲೋ. This is Zomato. ಎಸ್ ಮೇಡಮ್, ಹೇಳಿ. Where are you now? ಮೇಡಮ್, ಐ ಆಮ್ ದೇರ್ ರೆಸ್ಟೋರೆಂಟ್ ಮೇಡಮ್. Arey yaar. ವಾಟ್ ಮೇಡಮ್? Where the hell you are? It's been 30 minutes I'm waiting for you. ಮೇಡಮ್, ರೆಸ್ಟೋರೆಂಟ್ ಫುಡ್ ಪ್ಯಾಕಿಂಗ್ ಮೇಡಮ್. I need to feed my baby also. Come fast. ಟೆಲ್ ಮಿ ಮೇಡಮ್. Did you at least understand what I said? Okay, come. Shit. ಸರ್, ಕಸ್ಟಮರ್ ಬೇಗ ಬಾ ಅಂತ ಕಾಲ್ ಮಾಡ್ತಿದ್ದಾರೆ. ಫುಡ್ ರೆಡಿನಾ? ಇರೋ, ಪ್ಯಾಕ್ ಆಗ್ತಾ ಇದೆ. ಅಷ್ಟೊಂದು ಅರ್ಜೆಂಟ್ ಇದ್ರೆ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಹೇಳು. ನಿನ್ಗೂ ಅರ್ಜೆಂಟ್ ಇದ್ರೆ ಕ್ಯಾನ್ಸಲ್ ಮಾಡು. ಜಾಸ್ತಿ ತಲೆ ತಿನ್ಬೇಡ. ಹೊರಗಡೆ ನಿಂತಿರು, ಕರಿತೀನಿ. ಅಣ್ಣ, ಜೊಮ್ಯಾಟೊ ಆರ್ಡ್ರು. ಓಯ್ ಝೊಮ್ಯಾಟೊ, ಸರ್, ರೆಡಿನಾ? ತಗೋ. ಥ್ಯಾಂಕ್ ಯು ಸರ್.
ಹಲೋ. ಹಲೋ ಮೇಡಮ್, ಝೊಮ್ಯಾಟೋಯಿಂದ. ಐ ಆಮ್ ದೇರ್ ಯುವರ್ ಲೊಕೇಶನ್ ಮೇಡಮ್. ಓಕೆ, ಕಮ್. ಡೋರ್ ನಂಬರ್ 278. ಮೇಡಮ್, ಐ ಆಮ್ ನಾಟ್ ರೆಕಗ್ನೈಸ್ ಯುವರ್ ಲೊಕೇಶನ್ ಮೇಡಮ್. ನೀವು ಕೊಟ್ಟಿರೋ ಲೊಕೇಶನಲ್ಲೇ ಇದ್ದೀನಿ ಮೇಡಮ್. ನಿಮ್ಮ ಮನೆಯಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಸ್ಪೀಕ್ ಹಿಂದಿ ಆರ್ ಇಂಗ್ಲಿಷ್ ಯಾರ್? ಮೇಡಮ್. ಟೆಲ್ ಇಂಗ್ಲೀಷ್ ಮ್ಯಾಮ್. ಓಕೆ, ಟೆಲ್ ಮೀ. ಮೇಡಮ್, ಐ ಆಮ್ ಇನ್ ಯುವರ್ ಲೊಕೇಶನ್ ಮೇಡಮ್. ಐ ಆಮ್ ನೌ ವಾಟ್ ಸೈಡ್ ಯುವರ್ ಹೋಮ್ ಕಮಿಂಗ್ ಮೇಡಮ್? ಲೊಕೇಶನ್ ಮೀನ್ಸ್ ವಾಟ್ ಯಾರ್? ವೇರ್ ಆರ್ ಯು ನೌ? ಮ್ಯಾಮ್, BDA ಕಾಂಪ್ಲೆಕ್ಸ್ ಮೇಡಮ್. ಅರೆ ಯಾರ್, ಯು ಆರ್ irritating me too much. My home is just behind BDA complex and it's in your left side. Come fast. ಓಕೆ ಮೇಡಮ್. 2 minutes. Okay, come fast. ಫ್ರಂಟ್ ಅಂದರೆ ಮುಂದೆ, ಬ್ಯಾಕ್ ಅಂದರೆ ಹಿಂದೆ, ಬಿಹೈಂಡ್ ಅಂದರೆ ಏನಪ್ಪ ಅರ್ಥನೇ ಆಗ್ತಲ್ವಲ್ಲ. ಯಾರನ್ನು ಕೇಳೋದು? ಯಾರು ಗೊತ್ತಲ್ವೇ? ಹಲೋ ಎಂಟಿ, ವಾಟ್ ಆರ್ ಡೂಯಿಂಗ್? ಬಂದ್ಬಿಡ್ತೀನಿ ಕಣ ಸರ್, ಒತ್ತಂತೀಯಾ? ಏನಪ್ಪ ಬಿಹೈಂಡ್ ಅಂದ್ರೆ ಏನು ಸರ್? ಹಿಂದೆ ಅಂತ ಕಣಪ್ಪ. ಹೌದಾ? ಹೇಳಮ್ಮಿ, ಗೊತ್ತವನಿ ಕಣಮ್ಮಿ. ಇಂಗ್ಲೀಷ್ ಒಂಥರ ಬೆರಕೆ ಇದ್ದಂಗೆ, ಒಂದೂ ಅರ್ಥ ಆಗಲ್ಲ. ಹಲೋ Tell me. ಮೇಡಮ್, ಐ ಆಮ್ ಯುವರ್ ದೇವರ್ ಲೊಕೇಶನ್ ಮೇಡಮ್. Come to 3rd floor. ಓಕೆ ಮೇಡಮ್. ಕಮಿಂಗ್ ಮೇಡಮ್. Why are you so late? ಮೇಡಮ್, ರೆಸ್ಟೋರೆಂಟ್ ಈಸ್ ಲೇಟ್ ಮೇಡಮ್. Gavar Kaika. I am going to raise a complaint against you. ಸಾರಿ ಮೇಡಮ್. No time sense at all. Just a beginner. Very careless of you. Stupid. ಏನು ಮಗ, ಆರ್ಡ್ರ್ ಚೆನ್ನಾಗಿ ಬೀಳ್ತಿದಾವ ನಿಮಗೆ? ಇಲ್ಲ ಮಗ, ನಿಮಗೆ? ಇಲ್ಲ ಮಗ. ಊಟ ಆಯ್ತಾ? ಇಲ್ಲ, ಮಾಡಬೇಕು. ಸರಿ ಬಾ ಮಾಡೋಣ. ಸರಿ ಮಗ, ಆರ್ಡರ್ ಬಿತ್ತು, ನಾನು ಯಾವ ಹೋಗ್ತೀನಿ. hotel? ಇಲ್ಲೇ ಅಡುಗೆ ಮನೆ. ಸರಿ ಮಗ, ಆಯ್ತು. ಓಕೆ ಬಾಯ್ ಮಗ. ಸರ್, ಫುಡ್ ರೆಡಿ ಇದೆಯಾ? 5 ನಿಮಿಷ ಇರಪ್ಪ, ಕೊಡ್ತೀನಿ. ಸರಿ ಸರ್, ಆಯ್ತು. ಹೇಳಮ್ಮ. ಏನ್ ಮಾಡ್ತಿದ್ದೀಪ್ಪ? ಕೆಲಸದಲ್ಲಿದ್ದೀನಮ್ಮ. ಊಟ ಮಾಡ್ದಾ? ಮಾಡಿದೆ. ನಿಂದಾಯ್ತಾ? ಊಟ ಮಾಡ್ದಲೇ ಇರ್ಬೇಡ ನೀನು. ಊಟ ಮಾಡಿ ಕೆಲಸ ಮಾಡು. ಸರಿಮ್ಮ, ಆಯ್ತು. ಗಾಡಿ ಓಡ್ಸಾ ಹುಷಾರು ಮಗ. ಸರಿಮ್ಮ, ನಿಧಾನಕ್ಕೆ ಓಡಿಸ್ತೀನಿ. ಝೊಮ್ಯಾಟೊ. ಮಾ, ಆರ್ಡರ್ ರೆಡಿ ಆಯ್ತು. ಆರ್ಡರ್ ಕೊಡಕ್ಕೆ ಹೋಗ್ತೀನಿ. ಆಯ್ತು ಮಗ, ಹುಷಾರು. ಸರಿ ಅಮ್ಮ, ಆಯ್ತು. ಥ್ಯಾಂಕ್ ಯು ಸರ್. ಆಯ್ತು. ಯಾವನೋ ಅವನು? ಕಚಡ ನನ್ನ ಮಗನೇ, ನೋಡ್ಕೊಂಡು ಹೋಗಕ್ಕಾಗಲ್ವಾ? ನಿನಗೆ ನೀನೇ ಇಲ್ಲಿ, ನಿನಗಿಲ್ಲ ಯಾರಿಲ್ಲಿ, ಬದುಕಿನ ಬವಣೆಗೆ ಸುರಿಸು ಬೆವರ ನೀನಿಲ್ಲಿ. ದಿಕ್ಕಿಲ್ಲದ ದೆಸೆಯಿಲ್ಲದ ಈ ಜೀವನ ಹೇಗೋ ಸಾಗಿ ಮುನ್ನಡೆಯೋಣ. ಹೇಳೋರು ಕೇಳೋರು ಯಾರಿಲ್ಲ, ಹಣೆ ಬರಹದಂತೆ ಎಲ್ಲ.
ಈ ಖರಾಬು ದುನಿಯದಲ್ಲಿ ಕೈ ಹಿಡಿಯರು ಯಾರಿಲ್ಲಿ, ನಡಿಬೇಕು ನೀನು ಇಲ್ಲಿ ಒಂಟಿ ಸಲಾಗದಂತೆ ಬದುಕಬೇಕು ನೀನು ಇಲ್ಲಿ, ನಿನ್ನ ನೆರಳ ನೋಡಿ ಇಲ್ಲಿ. ದಿಕ್ಕಿಲ್ಲದ ದೆಸೆಯಿಲ್ಲದ ಈ ಜೀವನ ಹೇಗೋ ಸಾಗಿ ಮುನ್ನಡೆಯೋಣ. ಹೇಳೋರು ಕೇಳೋರು ಯಾರಿಲ್ಲ, ಹಣೆ ಬರಹದಂತೆ ಎಲ್ಲ. ಹಾಯ್ ಮಗ. ಹಾಯ್ ಮಗ. ಟಾರ್ಗೆಟ್ ಆಯ್ತೇನೋ? ಇಲ್ಲ ಕಣ, ಇವತ್ತು ಯಾಕೋ ಆರ್ಡ್ರೇ ಸರಿಯಾಗಿ ಬೀಳ್ತಲ್ಲ. ನಿಂದಾಯ್ತಾ? ಅಯ್ಯೋ ಇಲ್ವೋ, ವೆಯ್ಟ್ ಮಾಡಿ ಮಾಡಿ ಬೇಜಾರಾಗೋಯ್ತು, ಅದಕ್ಕೆ ಮನೆ ಕಡೆ ಹೋಗ್ತಾ ಇದ್ದೀನಿ. ಬಾ ನೀನು. ಇಲ್ಲ ಮಗ, ಇನ್ನೊಂದು ಆರ್ಡ್ರ್ ಹೊಡೆದ್ರೆ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಊರಿಗೆ ಬೇರೆ ದುಡ್ಡು ಕಳಿಸ್ಬೇಕು, ಅದನ್ನ ಮುಗಿಸ್ಬಿಟ್ಟು ಬರ್ತೀನಿ. ಸರಿ, ನೀನು ಮುಗಿಸ್ಕೊಂಡು ಬಾ, ನಾನು ಹೋಗಿರ್ತೀನಿ. ಸರಿ ಶಂಕರ, ಆಯ್ತು. ಹಲೋ. ಹೇಳ್ ಮಗ, ಊಟ ಮಾಡ್ದ? ಏನ್ ಮಾಡ್ತಿದ್ಯಾ? ಸುಮ್ಮನೆ ಕೂತ್ಕೊಂಡಿದ್ದೀನಮ್ಮ, ನೀನೇನು ಮಾಡ್ತಾ ಇದ್ಯಾ? ಬೆಳಗ್ಗೆಗೆ ಕಾಯಿ ಕೇಳುವಾಗ ಬರ್ತಾರೆ, ಹೊರಕ್ ಹೋಗ್ಬೇಕು, ಅದಕ್ಕೆ ಒತ್ತಂತೆ ಮಲ್ಕೊಂಡಿದ್ದೆ ಮಗ. ಹೌದಾ, ಸರಿಮ್ಮ, ನೀನು ಮಲ್ಕೋ, ನಾನು ನಾಳೆ ಕಾಲ್ ಮಾಡ್ತೀನಿ. ಸರಿ ಮಗ, ಸ್ನಾನಕ್ಕೆ ಹೀಟರ್ ಹಾಕೊಂಡು ಬಿಸಿನೀರು ಉಯ್ಕೋ. ತಣ್ಣೀರ್ ಸ್ನಾನ ಮಾಡ್ಬೇಡ, ಶೀತ ಆಗ್ತದೆ. ಆಯ್ತಮ್ಮ, ನೀನು ಮಲ್ಕೋ. ಹುಷಾರು. ಸರಿಮ್ಮ, ಆಯ್ತು. ಸರ್, ಈ ಆರ್ಡ್ರು ರೆಡಿ ಇದೆಯಾ? ತಗೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ ಸರ್, ಝೊಮ್ಯಾಟೋಯಿಂದ ನೀವು ಕೊಟ್ಟಿರೋ ಲೊಕೇಶನಲ್ಲಿದ್ದೀನಿ ಸರ್. ಓಕೆ ಸರ್. ಸರ್, ಆರ್ಡರು ನಿಮ್ದೇನಾ? ನಮ್ದೆ. ಸರ್, ಬಿಲ್ ಅಮೌಂಟು 1240 ರೂಪಾಯಿ ಆಗಿದೆ ಸರ್. ಸರಿ ತೆಗಿ. ಸರ್, ಅಮೌಂಟು ಕೊಡೋಣ, ತೆಗಿಯಪ್ಪ. ಸರ್, ಅಮೌಂಟ್ ಕೊಡಿ. ಕೊಡ್ತೀನಿ, ತೆಗಿಯಪ್ಪ, ತೆಗಿ. ಸರ್, ನಮಗೆ ಫೈನ್ ಹಾಕ್ತಾರೆ ಸರ್. ನೀನಗ್ ಫೈನ್ ಹಾಕ್ತಾರೆ ನಾವೇನ್ ಮಾಡಕ್ಕಾಗುತ್ತೆ? ತೆಗಿ. ಸರ್, ಏಯ್, ಕೋಪ ಬರ್ಸ್ಬೇಡ, ತೆಗಿ ಅಂತ ಹೇಳಿದ್ದು, ದುಡ್ಡು ತಾನೆ. ಸರ್, ಬೆಳಗಿಂದ ತುಂಬಾನೇ ಕಷ್ಟಪಟ್ಟು ಊಟ ಮಾಡ್ದಂಗೆ ಕೆಲಸ ಮಾಡಿದ್ದೀನಿ ಸರ್. ಏಯ್ ನನ್ ಮಗನೇ, ಸುಮ್ನೆ ತಲೆ ತಿನ್ಬೇಡ, ತೆಗಿಯಲ್ಲ. ಸರ್ ಪ್ಲೀಸ್ ಸರ್. ಮಗನೇ, ತೆಗೆದ್ರೆ ಸರಿ, ಈಗ ತೆಗಿ. ಸರ್
ಸರ್ ಬೇಡ ಸರ್ ಏಯ್, ಸರ್ ತೆಗಿಯೋ, ಸರ್ ತೆಗಿಯೋ. ಪ್ಲೀಸ್ ಸರ್ ಸರ್ ಏಯ್, ಇರಾ. ಸರ್ ಪ್ಲೀಸ್ ಸರ್ ಏಯ್, ಸರ್. ಇರಾ, ಲೇ. ಸರ್ 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 ಬೇಡ ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಸರ್ ಏಯ್, ಮಗ. ಸರ್ ಕೊಟ್ಬಿಡಿ ಸರ್ ಪ್ಲೀಸ್ ಸರ್ ಸರ್ ದಯವಿಟ್ಟು ಕೊಡಿ ಸರ್ ಸರ್ ಪ್ಲೀಸ್ ಸರ್ ಏಯ್, ಏಯ್. ಸರ್ ಪ್ಲೀಸ್ ಏ, ಸರ್ ಹೋಗು, ಹೋಗು. ಅಮ್ಮ ಸರ್ ಪ್ಲೀಸ್ ಕೊಡಿ ಸರ್ ಪ್ಲೀಸ್ ಸರ್ ಹಲೋ ಸತೀಶ್ ಅವರ ಮಾತಾಡ್ತಿರೋದು? ಹೇಳಿ ಮೇಡಮ್ ಹೇಳಿ, ಕಂಪ್ಲೇಂಟ್ ರೀಸ್ ಆಗಿದೆಯಲ್ಲ, ಏನಾಯ್ತು? ಮೇಡಮ್ ಈಗೊಂದು ಕ್ಯಾಶ್ ಆನ್ ಡೆಲಿವರಿ ಇತ್ತು ಮೇಡಮ್. ಕಸ್ಟಮರ್ ಲೊಕೇಶನ್ಗೆ ಬಂದರೆ ಒಂದಷ್ಟು ಜನ ಬಂದು ಫುಡ್ ಕಿತ್ಕೊಂಡು ಹೋದ್ರು ಮೇಡಮ್. ಅಮೌಂಟ್ ಕೇಳಕ್ಕೆ ಹೋಗಿದ್ದಕ್ಕೆ ಒಡೆಯೋಕ್ಕೆ ಬಂದರು ಮೇಡಮ್. ಹೌದಾ? ಹೌದು ಮೇಡಮ್. ನೀವು ಮೊದಲೇ ಕಂಪ್ಲೇಂಟ್ ರೀಸ್ ಮಾಡ್ಬೇಕಲ್ವಾ ಸತೀಶ್? 1240 ರೂಪಾಯಿ ಕ್ಯಾಶ್. ಇವಾಗ ಕಂಪ್ಲೇಂಟ್ ರೀಸ್ ಮಾಡ್ತಿದ್ದೀರಾ? ನಿಮ್ದೇ ತಪ್ಪು. ನಮ್ದು ಹೆಂಗೆ ತಪ್ಪಾಗುತ್ತೆ ಮೇಡಮ್? ಆರ್ಡರ್ ಪಿಕಪ್ ಮಾಡ್ಕೊಂಬಂದು ಕಸ್ಟಮರ್ ಲೊಕೇಶನ್ಗೆ ಬಂದೆ ಅಷ್ಟೇ. ಹೌದು ಸತೀಶ್, ನೀವು ಅವ್ರಿಗೆ ಫುಡ್ ಯಾಕೆ ಕೊಟ್ರಿ? ಮೊದಲೇ ಕಂಪ್ಲೇಂಟ್ ರೀಸ್ ಮಾಡ್ಬೇಕಲ್ವಾ? ಮೊದಲೇ ನಮ್ಗೆ ಹೇಗೆ ಗೊತ್ತಾಗುತ್ತೆ ಮೇಡಮ್ ಈ ಥರ ಬಂದು ಫುಡ್ ಕಿತ್ಕೊಂಡು ಹೋಗ್ತಾರೆ ಅಂತ? ಅವ್ರು ಅಷ್ಟು ಜನ ಇದ್ದಾರೆ, ನಾನು ಒಬ್ಬನೇ ಏನು ಅಂತ ಮಾಡಲಿ ಇಲ್ಲಿ? ಹೌದು ಸತೀಶ್, ನೀವು ಫಸ್ಟೇ ಕಂಪ್ಲೇಂಟ್ ರೀಸ್ ಮಾಡ್ಬೇಕಲ್ವಾ? ಓಕೆ, ಬಿಲ್ ಅಮೌಂಟ್ನ ನಿಮ್ಮ ಅಕೌಂಟಿಂದ ಡಿಡಕ್ಟ್ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು. ಮೇಡಮ್ ಮಹಾನಗರಗಳಲ್ಲಿ ಡೆಲಿವರಿ ಕೆಲಸ ಅನ್ನೋದು ಬಹು ಮುಖ್ಯವಾದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಲಕ್ಷಾಂತರ ಮಂದಿ ಈ ಕೆಲಸದಲ್ಲಿ ತಮ್ಮನ್ನು ತಾವೇ ತೊಡಗಿಸ್ಕೊಂಡಿದ್ದಾರೆ. ಸಿಗೋ 30-40 ರೂಪಾಯಿಗೋಸ್ಕರ ಜೀವವನ್ನೇ ಪಣಕ್ಕಿಟ್ಟು ಆತುರದಲ್ಲಿ ವೇಗವಾಗಿ ಕೆಲಸ ಮಾಡ್ತಿರ್ತಾರೆ. ಆದರೆ ಇವರಿಗೆ ಕಿಂಚಿತ್ತು ಗೌರವವನ್ನೂ ನೀಡದೆ ಬಹುತೇಕ ಮಂದಿ ಹೀನಾಯವಾಗಿ ನಡೆಸ್ಕೊಳ್ತಿದ್ದಾರೆ. ಒಂದು ಕಡೆ ಕಸ್ಟಮರ್ ಅರ್ಜೆನ್ಸಿಗೆ ರೆಸ್ಟೋರೆಂಟ್ಗಳು ಸ್ಪಂದಿಸ್ತಾ ಇಲ್ಲ. ಏನೇ ಸಮಸ್ಯೆ ಆದರೂ ಡೆಲಿವರಿ ಬಾಯ್ಸ್ಗಳ ಮೇಲೇ ತಪ್ಪುಗಳನ್ನು ಹೊರಿಸಿ ಕೆಲಸದಿಂದ ತೆಗೆಯುವ ಅಥವಾ ಅವರ ಬೆವರಿನ ದುಡಿಮೆಯ ಹಣಕ್ಕೆ ಕತ್ತರಿಯನ್ನು ಹಾಕೋ ಕೆಲಸಗಳನ್ನು ಇಂದಿನ ಕಂಪನಿಗಳು ಮಾಡ್ತಾ ಇವೆ. ಇದೆಲ್ಲದರ ನಡುವೆ ಜೀವನ ಸಾಗಬೇಕು ಅಂದರೆ ದುಡಿಲೇಬೇಕು ಅಂತ ಡೆಲಿವರಿ ಬಾಯ್ಸ್ಗಳು ಕೆಲಸಕ್ಕೆ ಹಾಜರಾಗ್ತಾ ಇದ್ದಾರೆ. ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದ ಮಹತ್ವ, ಗೌರವ ಇರುತ್ತೆ. ಕೆಲಸ ಮಾಡೋ ಪ್ರತಿಯೊಬ್ಬರ ಹಿಂದೆನೂ ಬದುಕಿನ ಬವಣೆ ಇರುತ್ತೆ. ಹಾಗಾಗಿ ಪರಸ್ಪರ ಇವರನ್ನು ಗೌರವಿಸಿ ಸ್ವಲ್ಪ ಲೇಟಾದರೂ ಅರ್ಥ ಮಾಡಿಕೊಂಡು ಸ್ಪಂದಿಸೋಣ. ಧನ್ಯವಾದಗಳು. ಸ್ಪೆಷಲಿ ನಮ್ಮ ಥರ ಒಂದು ಪೇಟೆಯಲ್ಲಿ ಬೆಂಗಳೂರು ಸಿಟಿಯಲ್ಲಿ ಇವತ್ತಿಗಿರೋ ಟ್ರಾಫಿಕ್ಗೆ ನಮಗೆ ಯಾರಾದರೂ ನಾವು ಆರ್ಡ್ರ್ ಮಾಡೋವಂಥ ಒಂದು ವಸ್ತುನ ನಮಗೆ ತಂದುಕೊಡ್ತಾರೆ ಅಂದರೆ ಅದಕ್ಕೆ ನಾವೆಲ್ಲರೂ ಡೆಲಿವರಿ ಕೊಡೋವಂಥ ಜನರಿಗೆ ಮರ್ಯಾದೆ ಕೊಡಬೇಕು. ಆ್ಯಂಡ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಹೇಳಿಕ್ಕೆ ಇಷ್ಟಪಡೋದಂದರೆ ನಮಗೆ ಬೇಕಾಗಿರೋವಂಥ ಒಂದು ವಸ್ತುಗಳನ್ನ ಅವ್ರು ತಂದುಕೊಡ್ತಾರೆ ಅಂದರೆ ಅವ್ರನ್ನ ಖಂಡಿತವಾಗ್ಲೂ ಹೃತ್ಪೂರ್ವಕವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಏನಿಲ್ಲ, ಒಂದು ಚಿಕ್ಕ ನಗು, ಒಂದು ಥ್ಯಾಂಕ್ ಯು, ಸ್ವಲ್ಪ ಅಲ್ಲಿ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಪೇಷನ್ಸ್ ಬೇಕು ಆ ವಿಷಯದಲ್ಲಿ. ಬಿಕಾಸ್ ದೇ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್, ಎಸ್ಪೆಷಲಿ ಡ್ಯೂರಿಂಗ್ ಲಾಕ್ಡೌನ್ ಇರೋ ಟೈಮಲ್ಲಂತೂ ಎಲ್ಲರಿಗೂ ಏನು ಭಯ ಇತ್ತು ಅಂದರೆ ಆ ಕಡೆ ಹೋದರೆ ಎಲ್ಲಿ ಕರೋನಾ ಬಂದ್ಬಿಡುತ್ತೆ ಅನ್ನೋ ಟೈಮಲ್ಲಿ ಅವ್ರು ಅದನ್ನೆಲ್ಲ ಬಿಟ್ಟು ಅವ್ರು ಆಚೆ ತಿರುಗ್ತಾ ಇದ್ರು. ಸೊ ಹಾಗಾಗಿ ಹ್ಯಾಟ್ಸ್ ಆಫ್ ಟು ಯು ಪೀಪಲ್. ಒಳ್ಳೆಯದಾಗಲಿ.